ತುರುವೇಕೆರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 51A ಮೂಲಕ ಹಾದು ಹೋಗುವ ಬೊಮ್ಮೇನಹಳ್ಳಿ, ಹುಲಿಕೆರೆ, ನಾಗಲಾಪುರ, ದೇವನಾಯಕನಹಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಒಂದೇ ಆಗಿದ್ದು ಸಂಪೂರ್ಣವಾಗಿ ಹದಗೆಟ್ಟಿದ್ದು ದಿನನಿತ್ಯ ತುರುವೇಕೆರೆ ಪಟ್ಟಣಕ್ಕೆ ವಿದ್ಯಾರ್ಥಿಗಳು, ರೈತರು, ಶಿಕ್ಷಕರು, ವ್ಯಾಪಾರಿಗಳು ಈ ರಸ್ತೆಯ ಮೂಲಕವೇ ಓಡಾಡಬೇಕಿದೆ. ಈ ರಸ್ತೆಯಲ್ಲಿ ಮಳೆಯಾದಾಗ ಸಂಪೂರ್ಣವಾಗಿ ಕೆರೆ ಕಟ್ಟೆಗಳಂತೆ ನೀರು ತುಂಬಿಕೊಳ್ಳುತ್ತದೆ. ವಾಹನ ಸವಾರರು ಮತ್ತು ಪಾದಚಾರಿಗಳು ರಸ್ತೆ ಯಾವುದು, ಗುಂಡಿ ಯಾವುದು ಎಂಬುದನ್ನೇ ಅರಿಯದೆ ಗುಂಡಿಯಲ್ಲಿ ಮುಳುಗಿ ಎದ್ದು ಹೋಗುವ ದುಸ್ಥಿತಿ ಉಂಟಾಗಿದೆ. ಈ ರಸ್ತೆಯ ನಿರ್ಮಾಣಕ್ಕೆ 8 ತಿಂಗಳಿನಿಂದಲೂ ಕಾಯುತ್ತಾ ಕುಳಿತಿದ್ದರೂ ಸಂಬಂಧಪಟ್ಟ ಇಲಾಖೆಯವರು ಮೌಢ್ಯತೆ ಪಾಲಿಸುತ್ತಾ ಈ ರಸ್ತೆಗೆ ಲಕ್ಷ್ಮೀ ಪೂಜೆ ಮಾಡಬೇಕು ಎಂದು ಅವೈಜ್ಞಾನಿಕ ನೆಪ ಹೇಳುತ್ತಾ ಸರ್ಕಾರದಿಂದ ನೇಮಿಸಲ್ಪಟ್ಟ ಈ ಅಧಿಕಾರಿಗಳು ಈ ನೆಲದ ಕಾನೂನಿನಂತೆ ಈ ರಸ್ತೆ ದುರಸ್ತಿ ಮಾಡಿಸದೆ ಬಹಳ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತು ಇಲ್ಲಿನ ಹುಲಿಕೆರೆ ಗ್ರಾಮದ ನಿವಾಸಿ TH ಗುರುದತ್ ಎಂಬುವರು ಕೆಸರುಮಯವಾಗಿ ತುಂಬಿಕೊಂಡಿದ್ದ ರಸ್ತೆಯ ಗುಂಡಿಯಲ್ಲಿ ಸ್ನಾನ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿ ಹಾಲಿ ಶಾಸಕರಾದ AS ಮಸಾಲಾ ಜಯರಾಮ್ ರವರ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆ ನಡೆಸಿ ಇಲ್ಲಿ ಮಳೆ ಸುರಿದಾಗ ಈ ಅವ್ಯವಸ್ಥೆ ಆಗುತ್ತಿದೆ. ಕಳೆದ ಕೆಲ ದಿನಗಳ ಹಿಂದೆ ಆಸ್ಪತ್ರೆಗೆ ತೆರಳುತ್ತಿದ್ದ ಗರ್ಭಿಣಿಯರು ಇಲ್ಲಿಯೇ ಶಿಶುವಿಗೆ ಜನ್ಮ ನೀಡಿದ ಘಟನೆಯೂ ನಡೆದಿದೆ ಎಂದಿದ್ದಾರೆ. ಇಲ್ಲೇ ಹುಲಿಕೆರೆ ಗ್ರಾಮದವರು ಏನಾಯಿತು ಇವತ್ತಿನ ದಿವಸ ಅಂದರೆ ಸುಮಾರು ಒಂದು 30-35 ವರ್ಷದಿಂದ ಈ ರಸ್ತೆ ಹಾಳಾಗೋಗಿದೆ. ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಪತ್ರ ಬರೆದರೂ ಸಹ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಹಾಗೆ ಈಗ ಸುಮಾರು ಈಗ 1 ವರ್ಷದಿಂದ ಈ ರೋಡಿಗೆ ಸುಮಾರು 5-5.5 ಕೋಟಿ ಟೆಂಡರ್ ಆಗಿದ್ದು, ಆದರೂ ಸಹ ಟೆಂಡರ್ ಆದರೂ ಸಹ ಇಲ್ಲಿ ರಸ್ತೆ ಮಾಡ್ತಾ ಇಲ್ಲ. ಕಾರಣ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಇಲ್ಲಿ ಲಕ್ಷ್ಮೀ ಪೂಜೆ ಆಗಬೇಕು, ಇನ್ನೂ ಲಕ್ಷ್ಮೀ ಪೂಜೆ ಆಗಿಲ್ಲ, ಲಕ್ಷ್ಮೀ ಪೂಜೆ ಆದ ನಂತರ ರೋಡ್ ಮಾಡ್ತೀನಿ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಇದಕ್ಕೆ ತಾಲೂಕು ಆಡಳಿತ ನೇರ ಹೊಣೆ ಆಗಬೇಕು. ಹಾಗೂ ತುಮಕೂರು ಜಿಲ್ಲಾಧಿಕಾರಿಗಳು ಸಹ ಗಮನ ಹರಿಸಬೇಕು. ಇಲ್ಲಿ ಎಲ್ಲ ದಲಿತ ವರ್ಗದವರು, ಹಿಂದುಳಿದ ವರ್ಗದವರು ಹಾಗೂ ಕೃಷಿ ಕಾರ್ಮಿಕರು, ರೈತರು ಎಲ್ಲ ವರ್ಗದ ಜನ ಬೆಳಗ್ಗೆ ಎದ್ದು ಮಕ್ಕಳು ಶಾಲೆಗೆ ಹೋಗ್ಬೇಕಾಗತ್ತೆ, ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ, ಮತ್ತು ಇನ್ನು ಎಲ್ಲ ದುಡಿಮೆಗೂ ಸಹ ಎಲ್ಲ ಓಡಾಡೋಂಥ ರೋಡ್ ಇದು. ಆದರೆ ಏನಾಯ್ತು ಅಂತಂದ್ರೆ ಇವತ್ತಿನ ದಿವಸ ಏನು ಆಗ್ತಾಯಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಮೊನ್ನೆ ದಿವಸ ಇಬ್ಬರು ಹೆಣ್ಮಕ್ಳು ಗುಂಡೊಳಗೆ ಬಿದ್ದು ಏಟ್ ಮಾಡ್ಕೊಂಡು ಇವತ್ತು IT ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಹಾಗೆ ಇಲ್ಲೇ ಒಂದು ಡೆಲಿವರಿ ಸಹ ಆಯಿತು. ಹಾಸ್ಪಿಟ್ಲಿಗೆ ಹೋಗೋಕ್ಕಾಗದಲ್ಲಿ ಗುಂಡಿಲಿ ಬಿದ್ದು ಇದೇ ಜಾಗದಲ್ಲಿ ಡೆಲಿವರಿ ಆಯಿತು. ಆದ್ದರಿಂದ ನನ್ನ ಅನಿಸಿಕೆ ಏನಂತಂದರೆ ಈ ಜಿಲ್ಲಾಡಳಿತ DC ಅವರು ಗಮನ ಹರಿಸಬೇಕು, ತಾಲೂಕು ದಂಡಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಾಗೆ ಈ ಶಾಸಕರು ಸಹ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ರೈತಾಪಿ ಜನರು, ಶಿಕ್ಷಕರು ಬಸ್ಸು ಮತ್ತು ವ್ಯಾನುಗಳಲ್ಲಿ ಓಡಾಡುವಾಗ ವ್ಯಾನ್ ಗುಂಡಿಯಲ್ಲೇ ಹೂತುಕೊಂಡು ಪರದಾಡಿದ ಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ KSRTC ಬಸ್ ಚಾಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದು, ಈ ಮಾರ್ಗದಲ್ಲಿ ಬಸ್ ಓಡಿಸಲು ನನಗೆ ಕಣ್ಣಿನಲ್ಲಿ ರಕ್ತ ಬರುತ್ತದೆ, ನನ್ನನ್ನು ಬೇರೆ ಮಾರ್ಗಕ್ಕೆ ಕಳುಹಿಸಿದರೆ ಸಾಕು ಎನ್ನುವಷ್ಟು ಬೇಜಾರಾಗಿದೆ ಎಂದು ತನ್ನ ಅಳಲನ್ನು ತೋಡಿಕೊಂಡರು. ಇದು ನೆನ್ನೆ ಊದ್ಕೊಂಡಿತ್ತು ಗಾಡಿಯಲ್ಲಿ. ನಿನ್ನೆ ಊದ್ಕೊಂಡು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಮೊದಲು ಸ್ಕೂಲ್ ಮಕ್ಕಳು ಇರ್ತಾರೆ, ಅವ್ರಿಗೆಲ್ಲ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಇದು ಎಷ್ಟು ಉದ್ದ ಗುಂಡಿದೆ ಅಂದರೆ ಗಾಡಿ ಜಾಸ್ತಿ ತಗುತ್ತಾ ಇದೆ, ಹೊಡೆಯೋಕ್ಕೆ ಆಗ್ತಾ ಇಲ್ಲ ಗಾಡಿ. ಅದು ರೂಟಿಗೆ ಬಸ್ ಬಿಡ್ತಾವ್ರೆ. ಒಂದು ಟ್ರಿಪ್ ಹೋಗಿ ಸಾಕಾಗೋಗುತ್ತೆ, ಬೆಳಗ್ಗೆ ಸಂಜೆವರೆಗೆ ಹೊಡಿಬೇಕು, ಆಗ್ತಾ ಇಲ್ಲ ಹೊಡೆಯೋಕ್ಕೆ. ನೀವು ನಿಮ್ಮ ಡಿಪೋ ಮ್ಯಾನೇಜರ್ಗೆ ಏನಾರು ಹೇಳಿಕೆ ಕೊಟ್ಟಿದ್ರೆ? ಏನು ಹೇಳ್ತಾರೆ ಸರ್, ಈಗ ರೋಡ್ನಲ್ಲಿ ಮಾಡಬೇಕಲ್ವ ಸರ್ ಅವರು? ರೋಡ್ನವರೆಲ್ಲ ಓಡಾಡ್ಸಕ್ಕೆ ಆಗ್ತಾ ಇಲ್ಲ, ರೋಡ್ ಏನಾರು ಹೇಳಿಲ್ಲ. ಇನ್ನೂ ಜಾಸ್ತಿ ತಗುತ್ತಾ ಇದೆ ಗಾಡಿ, ಹೇಗೆ ಹೊಡಿಯೋಕ್ಕಾಗುತ್ತೆ? ನೋಡಿ ಜನ ಎಷ್ಟಿದೆ ಗಾಡೀಲಿ, ಫುಲ್ ಸ್ಟಾರ್ಟಿಂಗ್ ಇದೆ, ಹೇಗೆ ಹೊಡೆಯೋಕ್ಕಾಗುತ್ತೆ? ಇದು ರಿಪೇರಿನೇ ಆಗ್ತಾ ಇಲ್ಲ. ಇದು ಆ್ಯಕ್ಚುಲಿ ಎಷ್ಟು ಸುಮಾರು ದಿವಸದಿಂದ ಹೀಗೆ ಇದೆ. ನೋಡಿ ಸ್ವಲ್ಪ ರಿಪೇರಿ ಮಾಡಿ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ. ಗಾಡಿ ಹೊಡೆಯೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಸ್ವಲ್ಪ ನೋಡಿ ಮಾಡಿಕೊಡಿ ಸ್ವಲ್ಪ ಇದೆ ಸಾಧ್ಯವಾದಷ್ಟು. ಮತ್ತು ಇಲ್ಲಿನ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಮಾನ್ಯ ಶಾಸಕರು ಈ ಕೂಡಲೇ ಗಮನ ಹರಿಸಿ ನಮಗೆ ಓಡಾಡಲು ಸರಿಯಾದ ರಸ್ತೆ ನಿರ್ಮಾಣ ಮಾಡಿಕೊಡಬೇಕೆಂದು ಬೇಡಿಕೊಂಡರು. ಸಮಸ್ಯೆ ಆಗುತ್ತೆ. ಇದಕ್ಕೆಲ್ಲ ಕಾಲೇಜಿಗೆಲ್ಲ ಹೋಗಕ್ ಆಗ್ತಿಲ್ಲ, ತುಂಬಾ ಟೈಮ್ ಆಗ್ತೈತೆ. ಟೀಚರ್ ಎಲ್ಲ ಬೈತವ್ರೆ, ಆಚೆ ನಿಲ್ಲಿಸ್ತವ್ರೆ, ಕಷ್ಟ ಆಗತ್ತೆ.
ಮಳೆ ಬಂದಾಗೆಲ್ಲ ಹಿಂಗಾಗುತ್ತೆ ರೋಡ್ಗಳು, ಬಸ್ ಎಲ್ಲ ಉಣ್ಕೊಂಡಿತ್ತು ಒಂದ್ ದಿವಸ ಟೈಮಿಗೆ ಕರೆಕ್ಟಾಗಿ ಹೋಗಕ್ಕಾಗ್ತಿಲ್ಲ ಕಾಲೇಜಿಗೆ. ಎಕ್ಸಾಮ್ ಐತಿ ಇವತ್ತು, ಟೈಮ್ ಆಗ್ತೈತಿ, ಹೋಗಕ್ಕಾಗ್ತಿಲ್ಲ. ಈ ವೇಳೆ ಸಾರ್ವಜನಿಕರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ವಸಂತ್ ಕುಮಾರಿ, ಶೇಖರ್, ದೇವೇಗೌಡ, ಸೋಮಣ್ಣ, ಗೋವಿಂದರಾಜು, ಹರೀಶ್, ಗಿರೀಶ್ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ತುರುವೇಕೆರೆ ಮೈಸಂದ್ರ ಹೈವೇ ರೋಡಿಂದ ನಮ್ಮೂರು ಹುಲಿಕೆರೆ ಸುಮಾರು ಒಂದು 5-6 ಕಿಲೋಮೀಟರ್ ಆಗುತ್ತೆ. ಆ ರೋಡ್ ಫುಲ್ ನಾವೇನು ಹೋಗ್ತೀವೋ ಫುಲ್ ಹಳ್ಳ ಗುಂಡಿಯಿಂದ ತುಂಬಿದೆ. ನಮಗೆ ಮಳೆ ಬಂದರೆ ಹೋಗೋದಕ್ಕಾಗಲ್ಲ, ಯಾಕೆಂದರೆ ನಾವು ಗಾಡೀಲಿ ಹೋಗ್ಬೇಕು ಅಂದ್ರೆ ಗಾಡಿ ಆಫ್ ಆಯ್ತು ಅಂದ್ರೆ ತಳ್ಳೋಕೆ ಹೋಗಲ್ಲ, ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ ಬರೋಕ್ಕಾಗಲ್ಲ. ಅದರ ಮತ್ತೆ ಮೊನ್ನೆ ನಮ್ಮೊಬ್ಬರು ಸ್ನೇಹಿತರು ಇದೇ ರೋಡಲ್ಲಿ ಹೋಗಿ ಕೈ ಮುರಿದೋಗಿದೆ. ಅವ್ರೇನು ಮನೇಲಿದ್ದರೆ ಇದ್ದಿದ್ರೆ ಅವ್ರ ಫೋಟೋ ತೋರಿಸಿದ್ರು ನಿಮಗೆ. ಇದು ನಮಗೆ ದಯವಿಟ್ಟು ನೀವು ಈ ರೋಡ್ನ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರು ನೋಡಿ. ಅದೇ ಥರ ಈಗ ನೋಡಿ ನಮ್ಮ ಹೈಸ್ಕೂಲ್ ಇದೆ ನಮ್ಮ ಹುಲಿಕೆರೆ ಗ್ರಾಮದಲ್ಲಿ ನೋಡಿ, ಟೀಚರ್ಸ್ ಹೋಗ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ ನೋಡಿ. ನಮ್ಮ ಟೀಚರ್ಸ್ ನಮ್ಮದೇ ಗ್ರಾಮದವರು ಹೈಸ್ಕೂಲ್ ಟೀಚರ್ಸು ತುಂಬ ಹಿಂಸೆ ಆಗ್ತಾ ಇದೆ. ಬೆಳಿಗ್ಗೆದ್ದು ಸ್ಕೂಲ್ ಮಕ್ಕಳು ಹೋಗ್ತವೆ, ಪ್ರತಿ ದಿವಸ 3 ಬಸ್ ಬರ್ತಾ ಇದೆ, ಪ್ರತಿ ದಿವಸ ಗಾಡಿಗಳು ಹೋಗ್ತವೆ. ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಮಸಾಲೆ ಜಯರಾಮಣ್ಣವರು ಗಮನ ಹರಿಸ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಇಲ್ಲ ವೈಯಕ್ತಿಕವಾಗಿ ಮಾಡ್ತಾ ಇಲ್ವಾ, ಯಾಕೆ ಮಾಡ್ದಲ್ಲ? ಟೆಂಡರ್ ಆಗಿ ಇಲ್ಲಿಗೆ 8 ತಿಂಗಳಾಗಿದೆ, ಏನು ಸಮಾಚಾರ ಅಂತ ಗೊತ್ತಿಲ್ಲ. ಕಾಂಟ್ರಾಕ್ಟರ್ಗಳನ್ನ ಕೇಳಿದ್ರೆ ಅವರು ಮಾಡ್ತೀವಿ ಅಂತಾರೆ. ನಾವು ಕಾಂಟ್ರಾಕ್ಟರ್ಗಳನ್ನ ನೇರವಾಗಿ ಆರೋಪ ಮಾಡೋಕ್ಕಾಗಲ್ಲ ಅಲ್ವಾ? ಆರೋಪ ಮಾಡೋಕ್ಕಾಗಲ್ಲ. ನಾವೇನೇ ಕೇಳಿದ್ರು ನಾವು ಜನಪ್ರತಿನಿಧಿ ಏನು ಆಯ್ಕೆ ಮಾಡಿ ಕಳಿಸಿದ್ದೀವಿ ಅವ್ರನ್ನ ಮಾತ್ರ ಕೇಳಬೇಕಾಗಿ ಬರುತ್ತೆ, ಬೇರೆ ಯಾರನ್ನೂ ಕೇಳೋಕ್ಕಾಗಲ್ಲ. ಹಂಗಾಗಿ ಇದ್ರ ಬಗ್ಗೆ ಬೇಗ ಗಮನ ಹರಿಸ್ಬೇಕು ಅಂತ ಕೇಳ್ಬೋದು.